ಅನುಸರಿಸ್ತಾ ಇದ್ದೀನಿ ಅಂತ ಅಪ್ಪನ ಮಾತ್ರ ವಿರೋಧಿಸೋಕ್ಕಾಗ್ತೀನಿ. ಆದ್ದರಿಂದ ನಾನು ಧರ್ಮಾಭಿಮುಖವಾಗಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ನಾನು ಧರ್ಮಪಥದಲ್ಲಿ ನಡೆಯುತ್ತೇನೆ. ಆಯ್ತು, ಅಡವಿಲ್ ಬೀಳು ಅಂತ. ಯಾರು ಯಾರು ಧರ್ಮವನ್ನು ಅನುಸರಿಸುತ್ತಾರೋ ಅವರಿಗೆ ಪ್ರಾರಂಭದಲ್ಲಿ ಕಷ್ಟಗಳೇ ತಪ್ಪಿದ್ದಲ್ಲ. ಆಮೇಲೆ ಸುಖ ಬರ್ಬೋದು, ಮನೆಯಲ್ಲಿ ಧರ್ಮಕ್ಕೆ ಜಯ ಆಗ್ಬೋದು. ಪ್ರಾರಂಭದಲ್ಲಿ ನನಗೆ ಕಷ್ಟವೇ. ಹೀಗಾಗಿ ಸತ್ವಗುಣವನ್ನು ಹೊಂದಿರತಕ್ಕಂಥ ಧಾರ್ಮಿಕರಾದವರು ಹಾಗೆ ಬದುಕಬೇಕು ಅಂತ ಇದ್ರೆ ಕಷ್ಟಕ್ಕೆ ಸಿದ್ಧರಾಗಿರಬೇಕು. ನಷ್ಟ ಬಹಳ ಪುಟಾಣಿನ ಒಂದು ಉದಾಹರಣೆ. ಇದೇನು ಧರ್ಮದ ದೊಡ್ಡ ವ್ಯಾಖ್ಯಾನ ಅಲ್ಲ. ನನ್ನನ್ನ ಇಂಗ್ಲೆಂಡಿನಲ್ಲಿ ಒಂದು ಸಮ್ಮೇಳನಕ್ಕೆ ಉದ್ಘಾಟನೆಗಾಗಿ ಕರೆದು ಬಂದರು. ಅವರು ಕೊಟ್ಟ ಕಾರಣ ಏನು ಗೊತ್ತಾ? ನಾನು ಕಚ್ಚೆ ಪಂಚೆ ಉಡುತ್ತೇನೆ, ಅದು ನಮ್ಮ ವೈದಿಕ ಧರ್ಮದ ಒಂದು ಸೂಚನೆ. ಇಂಗ್ಲೆಂಡ್ನಲ್ಲಿ ಯಾರೂ ಉಡಲ್ಲ. ಕರ್ನಾಟಕದಿಂದ ಯಾರು ಬಂದ್ರು ಐಜಾರ ಹಾಕೊಂಡು ಬಿಡ್ತಾರೆ. ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, -5 ಡಿಗ್ರಿಯಲ್ಲಿ ನೀವು ಆ ಹೀತ್ರಿಂದ ಹೊರಗೆ ಬರ್ತಾ ಇದ್ದಾಗ ಹೊರಗೆ ಹೋಗ್ಬಿಡುತ್ತೆ. ಆದರೆ ಅವರ ದೃಷ್ಟಿಯಲ್ಲಿ ನಾನೊಬ್ಬ ಧಾರ್ಮಿಕ, ನನ್ನ ಪಂಚೆ ಉಟ್ಕೊಳ್ಳೋದು ನನಗೆ ಅನುಕೂಲ ಅಂತ ಉಟ್ಕೊಳ್ತೀನಿ, ಅಥವಾ ನಾನು ಇಷ್ಟಪಟ್ಟು ಉಟ್ಕೊಳ್ತೀನಿ. ಅವ್ರಿಗೆ ಅದೆಲ್ಲ ಮುಖ್ಯವಾದ್ದು. ಪ್ರಕಾಶ್ ರಾಯರು ಅಂದ್ರೆ ಧಾರ್ಮಿಕ ವ್ಯಕ್ತಿ ಬಂದಾಗಿರುತ್ತೆ. ಕಷ್ಟ ಅದು. ಆ ಇಂಗ್ಲೆಂಡ್ನಲ್ಲಿ ಪಂಚೆ ಉಟ್ಕೊಂಡು ಓಡಾಡಬೇಕು. ಯಾಕೆಂದ್ರೆ ಧರ್ಮ, ಪುಟಾಣಿ ಉದಾಹರಣೆ ಇದೆ, ಬಹಳ ದೊಡ್ಡದಲ್ಲ. ನೀವು ನನ್ನಿಂದ ಧಾರ್ಮಿಕ ವ್ಯಕ್ತಿ ಅಂತ ಗುರುತಿಸ್ತಾ ಇದ್ದೀನಿ, ನಾನು ಹೌದು ಅಲ್ಲ ಬೇರೆ, ನೀವು ಗುರುತಿಸ್ತಾ ಇದ್ದೀರಿ, ಅದನ್ನು ಉಳಿಸ್ಕೋಬೇಕಲ್ಲ. ಧರ್ಮದ ಹೆಸರನ್ನು ಹೇಳಿ ಉಳಿಸ್ಕೊಳ್ಬೇಕಾದ್ರೂ ಕಷ್ಟ. ಆದ್ದರಿಂದ ಈ ಅಂಶಗಳಿಂದ ಬಹಳ ಖಚಿತವಾಗಿ ತಿಳ್ಕೊಳ್ಳಿ. ಸತ್ವಗುಣ ಬಹಳ ಒಳ್ಳೆಯದು. ಸತ್ವಗುಣ ಇದ್ದವರು ಧಾರ್ಮಿಕರಾಗಿರುತ್ತಾರೆ, ಇರಬೇಕು. ಆದರೆ ಕಷ್ಟಕ್ಕೆ ಸಿದ್ಧವಾಗಿರಬೇಕು. ನೀವು ಧಾರ್ಮಿಕರಾಗಿರುತ್ತೀರಿ ಅಂದ್ರೆ ನಿಮಗೆ ಸಮಾಜದಲ್ಲಿ ಹೆಚ್ಚಿನ ಬೆಲೆಯಿಂದ. ಉದಾಹರಣೆಗೆ ಈ ಹಳೆ ಕಾಲದಲ್ಲಿ ಈ ಟೆಂಟ್ ಸಿನಿಮಾ ಅಂತ ಬರ್ತಾ ಇತ್ತು. ಆ ಟೆಂಟ್ ಸಿನಿಮಾದಲ್ಲಿ ಅವಾಗೆಲ್ಲ 4 ಕಾಣಿ ಅದು ಕೊಟ್ಟರೆ ಮುಂದೆ ನೆಲದ ಮೇಲೆ ಕೂತ್ಕೊಳ್ಳೋದು. ಹಳಬರಿಗೆಲ್ಲ ಗೊತ್ತಿರುತ್ತೆ, ಈ ಟೆಂಟ್ ಸಿನಿಮಾ ಇಲ್ಲ. ಆದ್ರೆ ಅದನ್ನ ಏನಂತ ಕರೀತಾ ಇದ್ರು ಗೊತ್ತಾ? ಗಾಂಧಿ ಕ್ಲಾಸ್ ಅನ್ಬಿಡೋದು. ಪಾಪ ಆ ಮಹಾಮನುಷ್ಯ ಸತ್ಯ ನ್ಯಾಯ ಬದುಕಿದ್ರೆ ಇದು ಗಾಂಧಿ ಕ್ಲಾಸ್ ಅಂತ ಕರೀತಾರೆ. ಅಂದ್ರೆ ನೀವು ಕಷ್ಟಪಡ್ತೀರಿ ಸತ್ಯ ನ್ಯಾಯ ಧರ್ಮ ಅಂತ, ಆದ್ರೆ ನೀವು ಕಷ್ಟಪಡಲೇಬೇಕು, ಮನೆಗೆ ಒಳ್ಳೇದಾಗ್ಬೋದು ನಿಮ್ಗೆ. ಆದ್ದರಿಂದ ಈ 3 ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡಿದ ಕೃಷ್ಣ ಸತ್ವಗುಣ ಸಂಪನ್ನನೊಬ್ಬ ಯತ್ರ ಸತ್ವೇ, ಎಲ್ಲಿ ಸತ್ವಗುಣ ಜಾಸ್ತಿಯಾಗಿರುತ್ತದೋ ಅಲ್ಲಿ ಪ್ರಲಯಂ ಯಾತಿ, ಸತ್ತು ಹೋಗುತ್ತಾನೋ. 3 ಜನರು ಸಾಯ್ತಾರೆ. ಸತ್ವಗುಣ ಇರತಕ್ಕಂಥವನು, ರಜಗುಣ ಇರತಕ್ಕಂಥವನು, ತಮಗುಣ ಇರತಕ್ಕಂಥವನು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ. ಸತ್ವಗುಣ ಯಾರಲ್ಲಿ ಇರುತ್ತದೆಯೋ ಆತ ಊರ್ಧ್ವಂ ಗಚ್ಚಂತಿ, ದೇವತೆ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಧರ್ಮವನ್ನು ಪಾಲನೆ ಮಾಡುತ್ತಾ ಸಾತ್ವಿಕರಾಗಿದ್ದರೆ, ಸಾತ್ವಿಕರಾಗಿರೋದು ಇವತ್ತು ನಾನು ಹೇಳಿದ್ದೇನೆ, ಬಹಳ ಸರಳವಾದ್ದು, ಬಹಳ ಸುಲಭವಾದ್ದು, ನಮಗಿರಲ್ಲ. ಸಾತ್ವಿಕರಾಗಿರೋದು ಅಂದ್ರೆ ಪುಣ್ಯ ಭಾಜನರಾಗಿರತಕ್ಕದ್ದು, ಪಾಪವನ್ನು ಮಾಡದೇ ಇರತಕ್ಕದ್ದು. ಪುಣ್ಯವನ್ನು ಮಾಡತಕ್ಕದ್ದು ಅಂದ್ರೆ ಬೇರೆಯವರಿಗೆ ನೋಯಿಸದೆ ಬದುಕತಕ್ಕದ್ದು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಮೀನಂ, ಬಹಳ ಸರಳ, ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು. ಪರೋಪಕಾರಾಯ ಪುಣ್ಯಾಯ, ನಿಮಗೆ ಪುಣ್ಯ ಸಂಪಾದನೆ ಆಗಬೇಕು ಅಂದ್ರೆ ಪರರಿಗೆ ಉಪಕಾರವನ್ನು ಮಾಡಬೇಕು. ಯಾರಿಗೋ ಕಷ್ಟ ಇರುತ್ತೆ, ನಿಮ್ಮ ದುಡ್ಡು ಕೇಳ್ಕೊಂಡು ಬರ್ತಾರೆ, ನಿಮ್ಮಲ್ಲಿ ದುಡ್ಡು ಇರಲ್ಲ. ದುಡ್ಡು ಇಲ್ಲ ಅನ್ನೋದಲ್ಲ, ಅಲ್ಲಿ ಹೋಗ್ರಿ ಅಲ್ಲೊಬ್ಬರಿದ್ದಾರೆ,
ಅವರನ್ನು ಕೇಳ್ರಿ ಕೊಡ್ಬೋದು ನಿಮಗೆ ಅಂತ ಹೇಳಿದ್ರು ಪುಣ್ಯವೇ ಇದು. ಪರ ಉಪಕಾರ, ಒಂದು ಒಳ್ಳೆ ಮಾತಾಡೋದು. ಪಾಪ ಹೌದಾ, ಕಷ್ಟ ಇದೆಯಾ, ದೇವ್ರು ಒಳ್ಳೇದು ಮಾಡ್ತಾರೆ ಅಷ್ಟು ಸಾಕು. ನಿಮ್ ಕೈಲಿ ಆಗದೆ ಇದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ, ಬೇರೆಯವರಿಗೆ ನೋಯಿಸ್ತಕ್ಕಂಥ ಬದುಕನ್ನು ಬದುಕಿದ್ರೆ ಅದು ಪಾಪ. ವಯಸ್ಸಾಗ್ತಾ ಆಗ್ತಾ ಇನ್ನೇನು ಮಾಡೋಕ್ಕಾಗತ್ತೆ ನಮ್ಗೆ, ಇಷ್ಟಾದ್ರೂ ಮಾಡ್ಬೇಕು ಅಂತ ವಯಸ್ಸಿನಲ್ಲಿದ್ದಾಗ ಮಾಡೋದೇ ಒಳ್ಳೇದು. ಹಾಗಲಿಲ್ಲ, ವಯಸ್ಸಾಗಿದೆ, ಈಗಲಾದರೂ. ನಾನು ಪ್ರತಿ ಉಪನ್ಯಾಸದಲ್ಲಿಯೂ ಭಗವದ್ಗೀತೆ ಈ ಘಟ್ಟ ಬಂದಾಗ ಏನ್ ಹೇಳ್ತೀವಿ, ಇಲ್ಲಿ ತನಕ ಬರ್ಕೊಳ್ಳಿ. ಇಲ್ಲಿ ತನಕ ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಮುಖ್ಯ ಬಿಡಿ. ಈ ಕ್ಷಣದಿಂದಲಾದರೂ ನಾವು ಬೇರೆಯವರ ತೊಂದರೆ ಕೊಡೋದು ಬೇಡ, ಅಷ್ಟೇ, ಬಹಳ ಸರಳ. ಬೇರೆಯವರಿಗೆ ನೋಯಿಸುವುದು ಬೇಡ. ಬೇರೆಯವರಿಗೆ ನೋಯಿಸುವುದು ಅಂದ್ರೆ ನೆನ್ನೆ ಮಾತಾಡ್ತಾ ಹೇಳ್ತಿದ್ದೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಗಂಡನ್ನ ನೋಯಿಸೋದು ಮೊದಲು ನಿಲ್ಲಿಸ್ಬೇಕು. ನಿಮ್ಮ ಅಣ್ಣ ತಮ್ಮದರ ಜೊತೆಗೆ ನಗನಗ್ತಾ ಇರಬೇಕು. ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥವ್ರ ಜೊತೆಗೆ ಹಾಯಾಗಿರಬೇಕು. ನೀವು ಸತ್ತು ಹೋದರೆ ಸುತ್ತಮುತ್ತಲು ಅಯ್ಯೋ ಹೋಗ್ಬಿಟ್ಟಲ್ಲವ ಅಂತ ಒಳ್ಳೆ ಮನುಷ್ಯ ತನ್ನಬೇಕು. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅಂತ ಕರೀಬೇಕು ಜನ. ಇವನಾರವ, ಇವನಾರವ ಅಂತ ಕೇಳಬಾರ್ದು. ಸತ್ರ ಸಾಕು ಅಂತ ಹೇಳಬಾರ್ದು. ನಾನು ಪ್ರಾರ್ಥನೆ ಮಾಡುವುದು 14ನೇ ಅಧ್ಯಾಯದಲ್ಲಿ, ನೀವು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ, ಸತ್ವಗುಣವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು. ಸತ್ವಗುಣವನ್ನು ಹೊಂದುವ ಪ್ರಯತ್ನ ಅಂದ್ರೆ ಪಾಪವನ್ನು ಮಾಡಬಾರ್ದು. ಸತ್ವಗುಣದಿಂದ ನಿಮಗೆ ಸಿಗಬೇಕಾದ ಪುಣ್ಯ, ಆ ಪುಣ್ಯವನ್ನು ಮಾಡಬೇಕು. ಪುಣ್ಯವನ್ನು ಮಾಡೋದು ಬಹಳ 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 ಸುಲಭ. ಬೇರೆಯವರಿಗೆ ನೋಯಿಸದಂತೆ ಬದುಕುವುದೇ ಪುಣ್ಯ ಸಂಗ್ರಹ. ಅದನ್ನು ಮಾಡೋ ಪ್ರಯತ್ನ ಮಾಡಿ. ಮಧ್ಯೆ ತಿಷ್ಠಂತಿ ರಾಜಸಾಹ, ಅದಕ್ಕೆ ಅರ್ಥ ಬೇರೆದಿದೆ ಅಂತ ಹೇಳ್ತೀವಿ. ಯಾರು ರಜೋಗುಣವನ್ನು ಆಶ್ರಯಿಸಿರುತ್ತಾರೋ ಅವರು ಮಧ್ಯೆ ತಿಷ್ಠಂತಿ, ಮಧ್ಯದಲ್ಲಿರ್ತಾರೆ. ಸತ್ವಗುಣ ಮೇಲಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ತಿಷ್ಠಂತಿ, ನಿಂತಿರ್ತಾರೆ. ಅಧೋಗಚ್ಚಂತಿ ತಾಮಸಾಹ, ತಮೋಗುಣ ಇರತಕ್ಕಂಥವ್ರು ಕೆಳಗೆ ಬೀಳ್ತಾರೆ. ಬಹಳ ಸರಳ ಇದೆ. ಪರೀಕ್ಷೆಯಲ್ಲಿ 100 ಅಂಕಗಳಿಗೆ 99 ತಗೊಂಡವರು ಬೇರೆ ಹೋಗಿ ಉತ್ತೀರ್ಣನಾಗಿರ್ತಾನೆ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿರ್ತಾನೆ. 40-50 ತಗೊಂಡವನು ಮಧ್ಯಮದಲ್ಲಿರ್ತಾನೆ. 20-30 ತಗೊಂಡವನು ಉತ್ತೀರ್ಣನಾಗ್ತಾನೆ. ಬಹಳ ಸರಳ, ಅಷ್ಟೇ. ಎಲ್ಲ ಅರ್ಥ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ನೀವು ಊರ್ಧ್ವಲೋಕಗಳಿಗೆ ಹೋಗುತ್ತೀರಿ. ನೀವು ಸತ್ವಗುಣದಲ್ಲಿ ಬದುಕಿದ್ದರೆ, ಪಾಪವನ್ನು ಮಾಡದಿದ್ದರೆ, ಪುಣ್ಯಭಾಜನರಾಗಿದ್ದರೆ ನೀವು ದೇವತೆ ಆಗ್ತದೆ. ಊರ್ಧ್ವಂ ಗಚ್ಚಂತಿ, ಯಾವಾಗ ನಾವು ದೇವಲೋಕ ಅಂದ್ರೆ ಮೇಲ್ ತೋರಿಸೋದು, ನರಕ ಅಂದ್ರೆ ಪಾತಾಳ, ಇದು ಭೂಲೋಕ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಯಾರು ಸತ್ವ ಗುಣವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು, ಬಹಳ ಕಷ್ಟ, ಬಹಳ ಸುಲಭ. ಒಂದು ಸಲ ನಾವು ಸತ್ವಗುಣಕ್ಕೆ ಬದ್ಧರಾಗಿ ಬಿಟ್ಟರೆ ಆಮೇಲೆ ಅಧರ್ಮ ಮಾಡಕ್ಕೆ ಹೋಗಲ್ಲ, ಅನ್ಯಾಯ ಮಾಡಲ್ಲ. ಅದರಿಂದ ಎಷ್ಟೇ ನಷ್ಟವಾಗಿ ಅನ್ಯಾಯ ಮಾಡಲ್ಲ. ನೀವು ದೇವತೆಗಳಾಗಿ ಮಧ್ಯೆ ತಿಷ್ಠಂತಿ, ಇದೆಲ್ಲ ಸತ್ವವೇ. ರಜಸಿ ಪ್ರಲಯಂಗತ್ವ, ಪ್ರಲಯಂಗತ್ವ. ನೀವು ರಜೋಗುಣಿಗಳಾಗಿ, ರಜೋಗುಣ ನಿಮ್ಮಲ್ಲಿ ಜಾಸ್ತಿಯಾಗಿ ಸತ್ತರೆ ಮಧ್ಯೆ ತಿಷ್ಠಂತಿ, ಇಲ್ಲಿ ಹುಟ್ಟುತ್ತೀರಿ ತಿರ್ಗಾ. ಇದೇ ಮನುಷ್ಯ ಜನ್ಮದಲ್ಲಿಯೋ ಹೇಗೋ ಹುಟ್ಟುತ್ತೀರಿ. ಇದೇ ಪುನರಪಿ ಜನನಂ ಪುನರಪಿ ಮರಣ ಮುಂದುವರಿಯುತ್ತದೆ. ಅದನ್ನು ನೀವು ತಪ್ಪಿಸಿಕೊಳ್ಳಬೇಕಾಗಿದ್ದರೆ, ನೀವು ಈಗ ಅಕಸ್ಮಾತ್ ರಜೋಗುಣಗಳನ್ನು ಜಾಸ್ತಿ ಹೊಂದಿದ್ದರೆ, ಭಗವತ್ಪಾದ ಹೇಳಿದ್ರು, ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ವಿರಕ್ಷತಿ ಢಕೃಂಕರಣೇ ಗೋವಿಂದಂ ಭಜ ಗೋವಿಂದಂ ಭಜ. ಈ ಕ್ಷಣದಿಂದ ಶುರು ಮಾಡಿ.
ಮೊನ್ನೆಯಿಂದ ಅದನ್ನೇ ಹೇಳ್ತಾರೆ ಅಂತ ಹೇಳಿ. ಈ ಕ್ಷಣದಿಂದ ಯಾವುದೋ ಒಂದು ನೀವು ಇಷ್ಟಪಡುವ ದೇವರ ನಾಮವನ್ನು ಬಾಯಿಗೆ ನೀವು ಹಚ್ಚಿ ತರಬೇತಿ ಕೊಡಿ. ಬರಲ್ಲ ಅಷ್ಟು ಸುಖವಾಗಿ. ನಿಮ್ಮ ದೈವದ ನಾಮವನ್ನು ಸ್ಮರಣೆ ಮಾಡಬೇಕು. ತನ್ನಿಂದ ತಾನೇ ಆಗೋದಕ್ಕೆ ಒಂದಷ್ಟು ಕಾಲ ತಗೊಳುತ್ತದೆ. ಅಲ್ಲಿ ತನಕ ಹೇಳ್ಕೊಡ್ಬೇಕದು. ಈ ಬೆರಳಚ್ಚನ್ನು ಮಾಡಬೇಕಾಗಿದ್ದರೆ ಅಸಡ ಇದ್ದಾಗ ಅಂತ ಬೆರಳಿಗೆ ಹೇಳ್ಕೊಟ್ಟು ಆಮೇಲೆ ಬಹಳ ಸುಲಭವಾಗಿ ಬೆರಳಚ್ಚು ಮಾಡಿ ಆ ತರಬೇತಿ ಕೊಡೋದು ಇದೆಯಲ್ಲ, ಅದು ಬಹಳ ಪ್ರಧಾನ. ಹಾಗೆ ನೀವು ತರಬೇತಿಯನ್ನು ಕೊಟ್ಟರೆ ನೀವು ರಜೋಗುಣಿ, ತಾಮಸಿಗಳು ಕೇಳದೇ ಇಲ್ಲ ಮಾತು. ರಜೋಗುಣಿಗಳು ಸತ್ವಗುಣದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ರಜೋಗುಣಿಗಳೇ. ಪ್ರಯತ್ನ ಪಟ್ಟು ತರಬೇತಿ ಕೊಟ್ಟು ನಾವು ಸತ್ವಗುಣಕ್ಕೆ ತಿರುಗಲಿಕ್ಕೆ ಪ್ರಯತ್ನ ಪಡಬೇಕು. ಹೀಗಾಗಿ ರಜಸ ಪ್ರಲಯಂಗತ್ವ, ನಾನು ರಜೋಗುಣ ಅಧಿಕವಾಗಿದ್ದಾಗ ಸತ್ತು ಮತ್ತಿಲ್ಲೇ ಹೋಗ್ತೀನಿ, ಮತ್ತಿದೇ ಕೆಲಸ ಮಾಡ್ತೀನಿ, ಮತ್ತಿದೇ ಗೋಳು. ಹಾಗಾಗಬೇಕಾದ್ರೆ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ. ಅದನ್ನು ತಪ್ಪಿಸಿಕೊಂಡು ಸತ್ವಗುಣಕ್ಕೆ ನೀವು ತಿರುಗಬೇಕಾಗಿದ್ದರೆ ನೀವು ದೈವ ನಾಮವನ್ನು ನಿಮಗೆ ರಕ್ಷಣೆಯಾಗಿ ಹೊಂದಬೇಕು. ಅಧೋಗಚ್ಚಂತಿ ತಾಮಸ. ನೀವು ತಮೋ ಗುಣಿಗಳು ಬಿದ್ಕೊಂಡಿರ್ತೀರಿ. ಅದರ ದೃಶ್ಯ ನೋಡಿ. ಕೈಗೆ ಶ್ರೀಮದ್ ರಾಮಾಯಣದಲ್ಲಿ ಬಹಳ ಅಮೋಘವಾದ ಕಾವ್ಯ, ಅತ್ಯದ್ಭುತವಾದ ಕಾವ್ಯ, ಆದಿಕಾವ್ಯ. ಬಹಳಷ್ಟು ರಹಸ್ಯಗಳಿವೆ. ಕೇವಲ ಒಂದೊಂದು ಪಾತ್ರ ಪ್ರವೇಶ, ಒಂದೊಂದು ಪಾತ್ರದ ಹೆಸರಿನ ಬಗ್ಗೆನೇ ಗಂಟೆ ಉಪನ್ಯಾಸ ಮಾಡುವುದು ನಾವು. ಕೈಗೆ ಪ್ರವೇಶ ಮಾಡ್ತಾರೆ ಶ್ರೀಮದ್ ರಾಮಾಯಣದಲ್ಲಿ. ಮೊಟ್ಟ ಮೊದಲನೇ ಬಾರಿ ಅಯೋಧ್ಯಕಾಂಡ. ಹೇಗೆ ಕಾಣಿಸ್ತಾಳೆ ನಮಗೆ? ಬಿದ್ಕೊಂಡಿರ್ತಾಳೆ. ಕಿಂ ಶೇಷೇ ಅಂತಾಳೆ ಅಂತಾರೆ. ಏನ್ ಬಿದ್ಕೊಂಡಿದೀಯ? ಶೇಷ ಅಂದ್ರೆ ಹಾವು. ಬಿದ್ಕೊಂಡಿದೀಯ ನೀನು ಅಂದ್ರೆ ತಮಸ್ಸು ಜಾಸ್ತಿಯಾಗಿದ್ದವನು ಸತ್ತಾಗ ಅಧೋಗಚ್ಚಂತಿ. ಇಲ್ಲ ಹಾವಾಗ್ತೀನಿ, ಚೇಳಾಗ್ತೀನಿ, ಯಾವುದೊಂದು ಸರೀಸೃಪ ಆಗ್ತೀನಿ, ಯಾವುದೊಂದು ಹುಳ ಆಗ್ತೀನಿ. ಹೀಗಾಗಿ ನೀವು ಕಪ್ಪೆನೋ ಹಾಲೋ ಇಳಿಮರಿನೋ ಬೆಕ್ಕೋ ಹೀಗೆ ಆಗುವುದರ ಬದಲು ಮನುಷ್ಯರಾದರೂ ಆಗಿ ರಜಸ್ಸಿನ ಅದನ್ನು ತಪ್ಪಿಸಿಕೊಂಡು ದೇವರಾಗಲಿಕ್ಕೆ ಪ್ರಯತ್ನ ಪಡಿ. ದೇವರಾಗಲಿಕ್ಕೆ ಪ್ರಯತ್ನ ಪಡಬೇಕಾದ್ರೆ ದೈವದ ಅನುಸಂಧಾನವನ್ನು ಮಾಡಿ. ಇಷ್ಟೆಲ್ಲ ಮಾತಾಡಿದ್ದು ನಮಗೆ ಸಂಬಂಧಪಟ್ಟದ್ದು. ಆದರೆ ಇದಕ್ಕೆ ಮತ್ತೊಂದು ಆಯಾಮ ಇದೆ. ಇದನ್ನು ಮುಗಿಸೋಕೆ ಮುಂಚೆ ಇನ್ನೊಂದು ಆಯಾಮ ಹೋಗೋದಕ್ಕಿಂತ ಮುಂಚೆ ಇಷ್ಟೊತ್ತು ಮಾತಾಡಿದ್ದರ ಸಾರಾಂಶವನ್ನು 4-5 ವಾಕ್ಯ ಹೇಳಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ನಮ್ಮೆಲ್ಲರಲ್ಲಿಯೂ ಎಲ್ಲವೂ ಇದೆ. ಬರೀ ಸತ್ವಗುಣ, ಬರೀ ರಜೋಗುಣ, ಬರೀ ತಮೋಗುಣ ಇರತಕ್ಕಂಥವರು ಯಾರೂ ಇಲ್ಲ. ಆದರೆ ನಾವು ಪ್ರಯತ್ನ ಪಟ್ಟು ಇಷ್ಟೆಲ್ಲ ಚರ್ಚೆ ಮಾಡಿದ್ದರಿಂದ, ನಾವು ಜ್ಞಾನಿಗಳು ಅಂತ ಅಂದುಕೊಂಡಿದ್ದರಿಂದ, ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥ ಬುದ್ಧಿವಂತರಾದ್ದರಿಂದ ಸತ್ವಗುಣವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಸತ್ವಗುಣ ಸಂಪಾದನೆ ಮಾಡೋದು ಅಂದ್ರೆ ಪುಣ್ಯವನ್ನು ಮಾಡೋದು, ಪಾಪವನ್ನು ಮಾಡದೇ ಇರುವುದು. ರಜೋಗುಣ ಅಂದ್ರೆ ವಿಸ್ತರಿಸುವ ಬುದ್ಧಿ, ರಜೋಗುಣ ಅಂದ್ರೆ ಸಂಗ್ರಹ ಬುದ್ಧಿ. ಇದು ಎರಡು ಜೀವನಕ್ಕೆ ಅವಶ್ಯ. ಸಂಗ್ರಹ ಮಾಡೋದು, ಹಣ ಸಂಪಾದನೆ ಮಾಡೋದು ತಪ್ಪಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಅದಕ್ಕೊಂದು ಮಿತಿ ಹಾಕಬೇಕು. ಯಾವಾಗ ನೀವು ಮಿತಿ ಹಾಕಿಕೊಳ್ಳದೇ ಹೋಗುತ್ತೀರೋ, ನಿಮ್ಮ ಅರ್ಜನೆ ಅಮಿತ ಆಗಿಬಿಡುತ್ತೋ, ನಿಮ್ಮ ಸಂಗ್ರಹ ಅಮಿತ ಆಗುತ್ತೋ, ಆಗ ನಿಮಗೆ ಅತೃಪ್ತಿ ಇರುತ್ತದೆ. ಆದ್ದರಿಂದ ರಜೋಗುಣ ಇದ್ದವರು ತೃಪ್ತರಾಗಿರೋಕೆ ಸಾಧ್ಯವೇ ಇಲ್ಲ. ನೀವು ರಾಜಕಾರಣ ನೋಡ್ತಾ ಇದೀವಲ್ಲ, ಎಷ್ಟು ಗಲಾಟೆಗಳಾಗ್ತಾ ಇದೆ, ಎಷ್ಟು ಒದಾಡ್ತಾ ಇದೆ. ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿ ತೃಪ್ತಿನೇ ಇಲ್ಲ, ಯಾವಾಗಲೂ ಇರಲ್ಲ. ತಮೋಗುಣ ಅನ್ನತಕ್ಕಂಥದ್ದು ನಿದ್ರೆ, ಆಲಸ್ಯ, ಪ್ರಮಾದಗಳಲ್ಲಿ ಇರುತ್ತದೆ. ಅಕಸ್ಮಾತ್ ತಾಮಸಿಗಳೇನಾದರೂ ಇದನ್ನು ಕೇಳಿ ರಾಜಸಿಗಳಾಗಬಹುದು. ರಾಜಸಿಗಳು ಪ್ರಯತ್ನ ಪಟ್ಟು ಸಾತ್ವಿಕರಾಗಬೇಕು. ಸಾತ್ವಿಕರಾಗಿರತಕ್ಕಂಥವರು ತಮ್ಮ ಸತ್ವವನ್ನು ವೃದ್ಧಿಪಡಿಸಿಕೊಳ್ಳಬೇಕು, ದೇವತೆಗಳಾಗಬೇಕು. ಅದು ಕಾರಣ
ಮೇಲ್ನೋಟಕ್ಕೆ 14ನೇ ಅಧ್ಯಾಯದಲ್ಲಿ ಸತ್ವಗುಣದ ಶ್ರೇಷ್ಠತೆಯನ್ನು ಕೊಂಡಾಡಿರುವುದರಿಂದ ನಾವೆಲ್ಲ ಸತ್ವಗುಣಾಧಿಕ್ಯವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿಗೆ 14ನೇ ಅಧ್ಯಾಯ ಮುಗಿಯಿತು. ಒಂದು ಅರ್ಥ. ಆಗಲೇ ಹೇಳಿದೆ ಅದಕ್ಕೆ ಇನ್ನೊಂದು ಆಯಾಮ ಇದೆ. ಆ ಆಯಾಮ ಸಾಧಾರಣವಾದ ನಮಗಲ್ಲ, ಆದರೆ ಯಾರಾದರೂ ಇಷ್ಟಪಟ್ಟರೆ ಆ ಕಡೆಗೂ ಹೋಗಬಹುದು. ಸಾಧಾರಣರಾದ ನಮಗೆ ಇರತಕ್ಕಂಥದ್ದು 3 ಗುಣಗಳ ಚಿಂತನೆ. ಅದರೊಳಗೆ ಅಧಿಕವಾದ ಸತ್ವಗುಣ, ಅದನ್ನು ನಾವು ಆರಾಧನೆ ಮಾಡಬೇಕು, ಸರಿ. ಆದರೆ ಅಸಾಧಾರಣರಾಗಿರತಕ್ಕಂಥವರು ಯೋಗಿಗಳು. ನೀವು ಯೋಗಿ ಆಗ್ಬೋದು, ನೀವೇನು ಸನ್ಯಾಸಿಯಾಗಿ ಕಾಲ್ಬಟ್ಟೆ ಹಾಕೊಂಡು ಕೂತ್ಕೋಬೇಕು ಅಂತ ಏನಿಲ್ಲ. ಒಳ್ಳೆಯ ಸಂಸಾರಸ್ಥನೂ ಯೋಗಿ ಆಗ್ಬೋದು. ಆ ಯೋಗಿಗಳಿಗೆ ಈ ಗುಣ ಹೇಗಯ್ಯ ಅಂತ ಕೃಷ್ಣ ಮಾತಾಡ್ತಾನೆ 2ನೇ ಅಧ್ಯಾಯ. ಈ ವ್ಯತ್ಯಾಸ ನೀವು ದಾಖಲು ಮಾಡ್ಕೋಬೇಕು. ಇಷ್ಟು ಹೊತ್ತು ಮಾತಾಡಿದ್ದು 14ನೇ ಅಧ್ಯಾಯದ ಗುಣತ್ರಯ ವಿಭಾಗದ ಬಗ್ಗೆ ಮಾತಾಡಿದ್ದು. ಆದರೆ 14ನೇ ಅಧ್ಯಾಯದಲ್ಲಿ ಚಿಂತಿತವಾಗಿರತಕ್ಕಂಥ ಗುಣಗಳ ಬಗ್ಗೆ ಬರೋದಕ್ಕೆ ಮುನ್ನ 2ನೇ ಅಧ್ಯಾಯ ಸಾಂಖ್ಯೋಗ ಬಹಳ ಶ್ರೇಷ್ಠವಾದದ್ದು. ಇಡೀ ಭಗವದ್ಗೀತೆಯ ಚಿಂತನೆ ಇದೆ, ಅದರೊಳಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ರು. ಆ 2ನೇ ಅಧ್ಯಾಯದ ಚಿಂತನೆಯಲ್ಲಿ ಬಹುಶಃ 45 ಶ್ಲೋಕ ಇರಬೇಕು, ನನ್ನ ನೆನಪು ಸರಿಯಾಗಿದೆ. 45ನೇ ಶ್ಲೋಕದಲ್ಲಿ ಆತ ಈ ಉಪದೇಶವನ್ನು ಕೊಡ್ತಾನೆ. ಏನಂತ ಹೇಳ್ತಾನೆ? ತ್ರೈಗುಣ್ಯ ವಿಷಯ ವೇದ. ಈ ಗುಣಗಳು ಏನು ಮಾತಾಡಿದ್ರು ಇಷ್ಟು ಸತ್ವರಜಸ್ತಮಗುಣ ಅಂತ. ತ್ರೈಗುಣ್ಯ ವಿಷಯ ವೇದ. ವೇದದಲ್ಲಿ ಹೇಳಿರತಕ್ಕದ್ದೆಲ್ಲ 3 ಗುಣಗಳು. ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಅರ್ಜುನ, ನೀನು ಈ 3 ಗುಣಗಳು ಇಲ್ಲದಂತೆ ಆಗು. ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ತತ್ವಜ್ಞಾನದ 3 ಗುಣಗಳಲ್ಲಿ ಸತ್ವಗುಣ ಶ್ರೇಷ್ಠ ನಮಗೆ ಸಂಬಂಧಪಟ್ಟಿದ್ದು. ಯಾರಾದರೂ ಯೋಗಿಗಳು, ಯಾರಾದರೂ ಮೋಕ್ಷಾಪೇಕ್ಷಿಗಳು ಇದ್ದರೆ, ಯಾರಿಗಾದರೂ ಆ ಕಡೆ ಆಸಕ್ತಿ ಇದ್ದರೆ ಅವರಿಗೆ ಕೃಷ್ಣ ಹೇಳ್ತಾನೆ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾ. ಇದನ್ನು ನಾನು ವಿವರಣೆ ಕೊಡಕ್ಕೆ ಹೋಗಲ್ಲ, ಬಹಳ ಗೊತ್ತಾಗುತ್ತೆ. ಬರೀ ಆ ಮೊದಲು 1-2 ಸ್ಥಾನ ಮಾತ್ರ ಯೋಚನೆ ಮಾಡ. ನೀನು 3 ಗುಣಗಳನ್ನು ಮೀರುವಂಥವನಾಗು. ಸತ್ವಗುಣವೂ ಇಲ್ಲ, ಸತ್ವಗುಣವನ್ನೂ ಬಿಡಬೇಕು. ಇದು ನಿಮಗೆ ಅರ್ಥ ಆಗಬೇಕಾಗಿದ್ರೆ ಒಂದು ಪುಟ್ಟ ವಿವರಣೆಯನ್ನು ಕೇಳಿಸಿಕೊಳ್ಳಬೇಕು. ಆ ವಿವರಣೆ ಏನಪ್ಪಾ? ಬಹಳ ಸರಳವಾಗಿ ಹೇಳಿ ಪ್ರಯತ್ನ. ನಾನು ಸುಮ್ಮನೆ ಒಂದು 3-4 ಹೇಳಿಕೆ ಕೊಡ್ತೀನಿ, ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು. ನಾನು ಕಾಲ ಅಷ್ಟಿಲ್ಲ, ಅದರಿಂದ ನಾನೇ ಪ್ರಶ್ನೆ ನಾನೇ ಉತ್ತರ ಹೇಳಿ ಪ್ರಯತ್ನ. ಸುಮ್ಮನೆ ಲಘುವಾಗಿ, ಗಂಭೀರವಾಗಲ್ಲ, ಬಹಳ ಲಘುವಾಗಿ. ಗಣೇಶನ ವಾಹನ ಬೆಕ್ಕೋ ಗರುಡನು? ಸುಮ್ಮನೆ ಹೇಳ್ರಿ, ಬಹಳ ಗಂಭೀರ ಅಲ್ಲ. ಬೆಕ್ಕು. ಗಣೇಶನ ವಾಹನ ಬೆಕ್ಕು ಅಂತ ಒಬ್ರು ಹೇಳಿದಾರಪ್ಪ. ಎಷ್ಟು ಜನ ಕೈ ಎತ್ತಿ? ಅವರೊಬ್ಬರೇ ಕೈ ಎತ್ತಾರೆ. ಗಣೇಶನ ವಾಹನ ಯಾವುದು? ಜ್ವರ ಹೇಳಿ. ಇಲಿ. ವಿಷ್ಣುವಿನ ಹೆಂಡತಿ ಹೆಸರು ಪಾರ್ವತಿನಾ? ಪಾರ್ವತಿನೇನ್ರಿ? ಮತ್ತೇನು? ಲಕ್ಷ್ಮಿ. ಈಶ್ವರನ ಊರು ವೈಕುಂಠ. ಅಲ್ಲ ಪೆದ್ದಣ್ಣ, ನಿಮ್ಗೆ ಗೊತ್ತೇ ಇಲ್ಲ. ಮತ್ತೇನು? ಕೈಲಾಸ. ಎಷ್ಟು ಸುಲಭ ಹೇಳಿದ್ರೆ ನೋಡಿ. ಗಣೇಶ ಇಲಿಯನ್ನು ಹತ್ತಿ ಓಡಾಡುತ್ತೆ, ನೋಡಿದ್ದೀರಾ ನೀವು? ಆ ದೊಡ್ಡ ಹೊಟ್ಟೆಯ ಗಣೇಶ ಆ ಪುಟ್ಟ ಇಲಿಯ ಮೇಲೆ ಓಡಾಡ ಸಾಧ್ಯನಾ ಅಂತ ಯೋಚಿಸಿದ್ದೀರಾ? ಅಥವಾ ವಿಷ್ಣು ಲಕ್ಷ್ಮಿಗೂ ಮದುವೆ ಆದಕ್ಕೆ ಹೋಗಿದ್ದೀರಾ ನೀವು? ಅಥವಾ ಈಶ್ವರ ವಾಸಸ್ಥಾನ ಕೈಲಾಸ ನೋಡಿದ್ದೀರಾ ನೀವು? ಇದೆಲ್ಲ ಹೇಳಿದ್ದನ್ನು ಕೇಳಿರುವುದು. ಇದೆಲ್ಲ ಪುರಾಣಗಳಲ್ಲಿ ಮಾಡಿದ ವರ್ಣನೆಯನ್ನು ಆಧರಿಸಿರುವುದೇ ವಿನಃ ನಮಗೆ ಸತ್ಯ ಸಂಗತಿ ಗೊತ್ತಿಲ್ಲ. ಅದಕ್ಕೆ
ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪ್ರಶ್ನೆ ಕೇಳಿ, ನೀವು 100 ದೇವತೆಗಳ ಹೆಸರನ್ನ ಹೇಳ್ತೀರಿ, ಯಾರಾದರೂ ಯಾವ ದೇವತೆಯನ್ನಾದರೂ ಸಂದರ್ಶಿಸಿದ್ದೀರೋ ಆ 100 ದೇವತೆಗಳ ವರ್ಣನೆ ಎಲ್ಲಿ ಬಂದಿದೆ? ವೇದಗಳಲ್ಲಿ ಬಂದಿದೆ. ತ್ರೈಗುಣ್ಯ ವಿಷಯ ವೇದ. ಕೃಷ್ಣನ ಮಾತೆ ಇದೆಲ್ಲ. ನಾ ಹೇಳೋ ಮಾತು ಕೇಳಿದ್ರೆ ನೀವು ಅಜೀರ್ಣಾಗಿ ಬಿಡ್ತೀನಿ ಈ ವಿಷಯದಲ್ಲೆಲ್ಲ. ಇರ್ಲಿ, ಗಮನ ಇಟ್ಟು ಕೇಳಿ. ಇದೆಲ್ಲ ವೇದಗಳಲ್ಲಿ ವರ್ಣನೆಯಾಗಿದೆ. ನೀವೇನ್ ಮಾಡ್ತಾ ಇದ್ದೀರಿ? ಯಜ್ಞಯಾಗಾದಿಗಳನ್ನು ಮಾಡುತ್ತೀರಿ. ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸುತ್ತೀರಿ. ಯಜ್ಞಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿ ನೀವು ಏನ್ ಬೇಕು ಅಂತ ಇದ್ದೀರಿ? ಸ್ವರ್ಗಕ್ಕೆ ಹೋಗಬೇಕು ಅಂತ ಇದ್ದೀರಿ. ಸ್ವರ್ಗದಲ್ಲಿ ಏನಿದೆ? ಇಲ್ಲಿರ್ತಕ್ಕಂಥ ಹುಡುಗಿಯರಿಗಿನ್ನ ಸುಂದರಿಯರಾಗಿರ್ತಕ್ಕಂಥ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಪುಂಜಿ, ಕಸ್ತರೆ, ಕಣ್ಣಿಲ್ಲ ಕೇಳಿಲ್ಲ ಕಲ್ಪನೆಗಳು. ಅಥವಾ ಇಲ್ಲಿ ಹೆಂಡ ಕುಡಿತೀವಿ, ಅಲ್ಲಿ ಹೆಂಡದಂತ ಅಮೃತ ಕುಡಿತಾರೆ. ಇದು ಬಿಟ್ಟು ಇನ್ನೇನಿದೆ? ಕೃಷ್ಣನೋದೇ ಹೇಳ್ತಾನೆ, ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅಯ್ಯ, ನೀನು ಪುಣ್ಯವನ್ನ ಸಂಗ್ರಹ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತೀಯ. ಎಷ್ಟು ದಿವಸ ಇರ್ತೀಯ ಸ್ವರ್ಗದಲ್ಲಿ? ನೀನು ಪುಣ್ಯ ಖರ್ಚಾಗೋ ತನಕ ಇರ್ತೀಯ. ಮತ್ತೆ ಇದೇನು ಬರಲಿಲ್ಲ ಪುನರ್ವಿಜನನ. ಆದ್ದರಿಂದ ಒಂದು ದೊಡ್ಡ ಕ್ರಾಂತಿಕಾರಕವಾಗಿರತಕ್ಕಂಥ ಬದಲಾವಣೆ ನಮ್ಮಲ್ಲಿ ಆಗಬೇಕು. ಏನಾಗಬೇಕು? ನಾವು ಸ್ವರ್ಗಕ್ಕೆ ಹೋಗುವುದು ಗುರಿ ಅಂತ ಅಂದುಕೊಳ್ಳಬಾರದು. ನೀವು ಸ್ವರ್ಗಕ್ಕೆ ಹೋಗ್ತಿರೋ, ನರಕಕ್ಕೆ ಹೋಗುತ್ತೀರೋ, ಮತ್ತೆ ಬರುತ್ತೀರಿ, ಮತ್ತೆ ಹೋಗುತ್ತೀರಿ, ಮತ್ತೆ ಬರುತ್ತೀರಿ, ಮತ್ತೆ ಹೋಗುತ್ತೀರಿ. ಪುಣ್ಯ ಜಾಸ್ತಿ ಸಂಗ್ರಹ ಮಾಡ್ತೀರಿ, ಸತ್ವದಿಂದ ಬರೋದು. ಪುಣ್ಯ ಜಾಸ್ತಿ ಸಂಗ್ರಹ ಮಾಡ್ತೀರಿ, ಸ್ವರ್ಗಕ್ಕೆ ಹೋಗ್ತೀರಿ. ಸ್ವರ್ಗದಲ್ಲಿ ಎಷ್ಟೊತ್ತಿರ್ತೀರಿ? ಪುಣ್ಯ ಖರ್ಚಾಗುವ ತನಕ ಸ್ವರ್ಗದಲ್ಲಿ ಇರುತ್ತೀರಿ. ಕ್ಷೀಣೇ ಪುಣ್ಯೇ, ಪುಣ್ಯ ಖರ್ಚಾದ ಮೇಲೆ ಮತ್ತೆ ಲೋಕಂ ವಿಶಂತಿ. ಕೃಷ್ಣನ ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀರಿ. ಭಗವತ್ಪಾದರು ಹೇಳಿದ್ರು, ಹೀಗೆ ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ಮಾಡೋದ್ರೊಳಗೆ ನೀವು ಸತ್ತೋಗ್ತೀರಿ, ಹುಟ್ತೀರಿ, ಸತ್ತೋಗ್ತೀರಿ, ಹುಟ್ತೀರಿ, ಸತ್ತೋಗ್ತೀರಿ, ಹುಟ್ತೀರಿ. ಇದೇ ಪುನರ್ವಿಜನನಂ ಪುನರ್ವಿಮರಣಂ. ಇದೇ ಗೋಳು. ಆದ್ದರಿಂದ ನೀವು ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ಬಿಡಬೇಕು. ಸ್ವರ್ಗ ನನ್ನ ಗುರಿ ಎನ್ನತಕ್ಕಂಥದ್ದನ್ನು ಬಿಡಬೇಕು. ಮತ್ತೆ ಯಾವ ಗುರಿಯನ್ನು ಇಟ್ಟುಕೋಬೇಕು? ಮುಕ್ತಿ ಎನ್ನತಕ್ಕಂಥ ಗುರಿಯನ್ನು ಇಟ್ಟುಕೊಳ್ಳಬೇಕು.